ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆನ ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ರಾಧಾ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಓಕೆ, ರಾಧಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ನಾನು ಸಬ್ಬಕ್ಕಿ ವಡೆ ಮತ್ತೆ ಇದು ಕಡಲೆ ಮಂಚೂರಿಯನ್ ಮಾಡೋಣ ಅಂತ. ಕಡಲೆ ಮಂಚೂರಿಯಾ? ಈಗ ಗೋಬಿ ಮಂಚೂರಿ ಎಲ್ಲ ಇರುತ್ತೆ, ಅದೇ ಥರ ಕಡಲೆ ಮಂಚೂರಿ ನಾನು ನೀವೇ ರೆಡಿ ಮಾಡಿದ್ದ? ನೀವೇ ರೆಡಿ ಮಾಡಿದ್ದ ಕಡಲೆ ಮಂಚೂರಿಯಾ? ಓಕೆ, ಅದನ್ನು ಟೇಸ್ಟ್ ನೋಡಬೇಕಲ್ಲ. ಓಕೆ, ಹಾಗಾದರೆ ಸಬ್ಬಕ್ಕಿ ವಡೆ ಮತ್ತು ಕಡಲೆ ಮಂಚೂರಿ ಮಾಡೋಕ್ಕೆ ಅಡುಗೆ ರೂಮಿಗೆ ಹೋಗೋಲ್ಲ? ಓಕೆ, ಬನ್ನಿ. ಎಸ್ ಮ್ಯಾಮ್, ನಾವೀಗ ಅಡುಗೆ ರೂಮಿಗೆ ಬಂದಾಯ್ತು. ಈಗ ಫಸ್ಟಿಗೆ ಎಂತ ಮಾಡುವ? ಸಬ್ಬಕ್ಕಿ ವಡೆ ಅಲ್ಲ? ಓಕೆ, ಸಬ್ಬಕ್ಕಿ ವಡೆಗೆ ಫಸ್ಟ್ ಎಂತ ಬೇಕು? ಸಬ್ಬಕ್ಕಿ ವಡೆಗೆ ಮಾಡಲಿಕ್ಕೆ ಫಸ್ಟು ನಾನು ಬಟಾಟೆನ ಬೇಯಿಸಿಟ್ಕೊಂಡಿದ್ದೀನಿ, ಆಲೂಗಡ್ಡೆನ. ಫಸ್ಟ್ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಾ? ಓಕೆ, ಈಗ ಸಬ್ಬಕ್ಕಿ ವಡೆಗೆ ಫಸ್ಟ್ ಬೇಕು ಬಟಾಟೆ, ಬೇಯಿಸಿಟ್ಕೊಂಡಿರೋ ಬಟಾಟೆ. ಓಕೆ, ನೀವೀಗ 2 ತಗೊಂಡಿದ್ದೀರಾ? ಹೌದು. ಓಕೆ, ನಿಮಗೆ ಈಗ ಬಟಾಟೆ ಸ್ಮ್ಯಾಶ್ ಮಾಡಿಕ್ಕೆ ಬೇಕಲ್ಲ, ತಗೊಳ್ಳಿ. ಮೊದಲು ಸ್ಮ್ಯಾಶ್ ಮಾಡೋಣ ಇದನ್ನ. ಓಕೆ, ಬಟಾಟೆ ಸರಿಯಾಗಿ ಬೇಯಬೇಕಲ್ಲ? ಹೌದು, ಸ್ಮ್ಯಾಶ್ ಆಗಿದೆ ಇದು. ಓಕೆ, ಆಮೇಲೆ ಸಬ್ಬಕ್ಕಿ ಹಾಕುವ. ಓಕೆ, ನೆನೆಸಿಟ್ಟು ನಾನು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೀನಿ. ಅರ್ಧ ಗಂಟೆ ಮುಂಚೆ? ಓಕೆ, ಅರ್ಧ ಗಂಟೆ ನೆನೆಸಿಟ್ರೆ ಸಾಕಾಗ್ತದಾ? ಹಾಂ, ಸಾಕಾಗುತ್ತೆ ಅಲ್ಲ? ಓಕೆ, ಆಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಅಲ್ಲ? ಓಕೆ, ಸ್ವಲ್ಪ ಸಾಕು. ಓಕೆ, ಕಾರ್ನ್ಫ್ಲವರ್ 1 ಸ್ಪೂನ್. ಓಕೆ, ಮತ್ತೆ ಅಕ್ಕಿ ಹಿಟ್ಟಾ? ಓಕೆ, ನೀವು ಬೇರೆ ಏನು ಕಡಲೆ ಹಿಟ್ಟು ಎಲ್ಲವೂ ಇಲ್ಲ, ಅಕ್ಕಿ ಹಿಟ್ಟಲ್ಲ? ಓಕೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲದಿದ್ದರೆ ನಮ್ಮ ಸಬ್ಬಕ್ಕಿಯ ವಡೆ ಆಗೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವನ್ನು ಇವಾಗಲೇ ಹಾಕ್ತಿದ್ರಾ ಅಥವಾ ಆಯಿಲ್ಗೆ ಹಾಕಿ ಆ ಥರ? ಇಲ್ಲ, ಇವಾಗಲೇ ಹಾಕೋದು. ಸರಿ, ಅದ್ರದ್ದು ಫ್ಲೇವರ್ ಬರಬೇಕಲ್ಲ, ಹಾಗೆ ಇವಾಗ ಮಿಕ್ಸ್ ಮಾಡೋಣ. ಓಕೆ, ಸಬ್ಬಕ್ಕಿ, ಕರಿಬೇವು ಎಲ್ಲ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಇದನ್ನು ಉಂಡೆ ಮಾಡೋದಾ? ಹೌದು. ಇದು ನೀವೇ ರೆಡಿ ಮಾಡಿದೆ ಅಂತ ಹೇಳಿದ್ರಲ್ಲ? ಹೌದು. ಅಂದರೆ ಹೇಗೆ ಐಡಿಯಾ ಬಂತು ನಿಮಗೆ ಈ ಥರ ಸಬ್ಬಕ್ಕಿಯಲ್ಲಿ ಮಾಡುವಂತ? ಏನಾದರೂ ಮಕ್ಕಳು ಬೇರೆ ಬೇರೆ ವೆರೈಟೀಸ್ ಮಾಡ್ಕೊಡೋಣ ಅಂತ ಅನಿಸುತ್ತಲ್ಲ, ಹಾಗೆ ಮನೆಯಲ್ಲಿ ಪಾಯಸಕ್ಕೆಲ್ಲ ತಂದಿಟ್ಟಿದ್ದು ಉಳಿದಿತ್ತು, ಏನಾದರೂ ಇದರಿಂದ ಸ್ಪೆಷಲ್ ಮಾಡುವಂತ ಟ್ರೈ ಮಾಡಿದ್ದಲ್ಲ. ಮತ್ತೆ ಸ್ವಲ್ಪ ಕಾಯಿ ಮೆಣಸು ಹಾಕೋ, ಅದನ್ನು ಚಿಕ್ಕ ಪೀಸ್ ಮಾಡಿ. ಈಗ ನಾವು ಆಮ್ಲೆಟಿಗೆಲ್ಲ ಮಾಡ್ತೇವಲ್ಲ ಆ ಥರ 2-3 ಹಾಕ್ಬೋದು. ಏನು ಪೌಡ್ರ್ ಏನು ಹಾಕ್ಲಿಕ್ಕಿಲ್ಲ ಇದಕ್ಕೆ? ಇದು ಹಾಕಬೇಕು. ಮತ್ತೆ ಜೀರಾ ಪೌಡರು ಇದೆಲ್ಲ ಮಿಕ್ಸ್ ಆದಮೇಲೆ ಜೀರಿಗೆ ಪೌಡರ್, ಪೆಪ್ಪರ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್,
ಓಕೆ, ಇದು ಸರಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಓಕೆ, ಇವಾಗ ಜೀರಿಗೆ ಪೌಡ್ರ್ ಹಾಕುವ. ಜೀರಿಗೆ ಪೌಡ್ರಲ್ಲ. ಓಕೆ, ನಾವು ಅರುಣ ಮಸಾಲೆಯವರ ಜೀರಿಗೆ ಪೌಡರ್ ಹಾಕ್ತಿದೆ. ಹಾಕಿ ಫ್ಲೇವರ್ ಬರಲಿ ಸ್ವಲ್ಪ. ಓಕೆ, 1 ಸ್ಪೂನ್ ಥರನಾ? ಹಾಂ, 1 ಸ್ಪೂನ್. ಓಕೆ, ಪೆಪ್ಪರ್ ಪೌಡರ್ ಸಾಕು. ಸಾಕಾ? ಈಗ ನೆಕ್ಸ್ಟ್ ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ, ಅರುಣ ಮಸಾಲೆಯವ್ರದ್ದು ಸಾಕು. ಸಾಕಾ? ಮತ್ತು ಸ್ವಲ್ಪ ಅಚ್ಚ ಖಾರದ ಹುಡಿ. ಅಚ್ಚ ಖಾರದ ಪುಡಿ ಅಲ್ಲ, ಚಿಲ್ಲಿ ಪೌಡರ್. ಓಕೆ, ಇದು ಸ್ವಲ್ಪ ಕಲರಿಗೆ ಕೂಡ ಬರುತ್ತಲ್ಲ? ಹಾಂ, ಹೌದು. ಸಾಕಾ? ಹಾಂ, ಸಾಕು. ಓಕೆ, ಎಷ್ಟು ರೆಡಿ ಆದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆಗಿದೆ. ಓಕೆ, ನೆಕ್ಸ್ಟ್ ಇವಾಗ ಒಂದು 5 ನಿಮಿಷ ಇದು ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ಸ್ವಲ್ಪ ಎಣ್ಣೆಯಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಸಿ ಮಾಡುವ. ಓಕೆ, ಅಡುಗೆ ನಾನೀಗ ಬಾಣಲೆ ಇಡಬೇಕಲ್ಲ? ಬಾಣಲೆ ಅಂತೂ ರೆಡಿಯಾಗಿದೆ. ನೀವು ಏನು ಅಡುಗೆ ಮಾಡ್ತೀರ ಅಂತಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ತಿದ್ದೆ ನಾನು. ಆಯಿಲ್ ಹಾಕ್ಬೇಕಲ್ಲ? ಹಾಂ, ಆಯಿಲ್. ನಾವು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಓಕೆ, ಇವಾಗ ಎಣ್ಣೆ ಬಿಸಿ ಆಗಿದೆ. ಓಕೆ, ಇವಾಗ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು. ಓಕೆ, ನೀವು ಬಾಣಲೆಗೆ ಕೊಟ್ಟು ಕೈ ಕೂಡ ಎಣ್ಣೆ ಹಾಕ್ತಿದ್ರಾ? ಓಕೆ, ಸರಿ. ಅಂದರೆ ಅದು ತಟ್ಟಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಉಂಡೆ ಆದರೆ ಉಂಡೆ ಮಾಡ್ಕೋಬೋದು. ಇದು ವಡೆ ಅದಕ್ಕೆ ಸ್ವಲ್ಪ ದಪ್ಪ ಇರುತ್ತೆ. ಹಾಂ, ಆ ಥರ ಮಾಡ್ಲಿಕ್ಕೆ ಉಂಟಲ್ಲ. ನಾವೀಗ ನಾರ್ಮಲ್ ಈಗ ಹೋಟ್ಲಲ್ಲೆಲ್ಲ ಇಡ್ಲಿ ವಡೆ ತಿಂದ. ಹೌದು ಹೌದು. ಓಕೆ, ಇದು ಇಡ್ಲಿ ಜೊತೆ ಎಲ್ಲ ತಿನ್ಬೋದಾ? ಇಡ್ಲಿ ವಡೆ ಆ ಥರನೇ? ಹಾಂ, ಹೇಗೆ ಬೇಕಾದರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಆಗ್ಬೋದು. ಮತ್ತು ಉಪವಾಸ ಟೈಮಲ್ಲಿ ಮಾಡ್ಕೊಂಡು ತಿಂದು. ಅದಕ್ಕೆ ಉಪವಾಸ ಟೈಮಲ್ಲಿ ಈ ಥರ ಮಾಡ್ತಾರಲ್ಲ, ಮಾಡ್ಕೋಬೋದಲ್ಲ? ಅಲ್ಲ, ಇದನ್ನು ತಿಂದರೆ ಉಪವಾಸ ಹೇಗಾಗ್ತದೆ? ಅದು ಸಾಧಾರಣ ಇದು ಫುಡ್ಡೇ ಅಲ್ಲ. ಆ ಟೈಮಲ್ಲೆಲ್ಲ ಈಗ ಕೆಲವರೆಲ್ಲ ಈ ಥರ ಸಬ್ಬಕ್ಕಿ ಜಾಸ್ತಿ ಯೂಸ್ ಮಾಡ್ತಾರೆ ತಿನ್ನಲಿಕ್ಕೆ. ಈ ಪಲಾರ ಅಂತ ಮಾಡ್ತಾರಲ್ಲ, ಆ ಟೈಮಿಗೆ ಇದನ್ನು ಮಾಡ್ತಾರಲ್ಲ. ಓಕೆ, ಸ್ಲೋಲ್ಲೇ ಆಗಲಿಲ್ಲ? ಹಾಂ, ಬ್ರೌನ್ ಕಲರ್ ಬರಬೇಕು. ಓಕೆ, ನಾವು ಸಬ್ಬಕ್ಕಿ ನೆನೆಸಿಟ್ಟಾಕೊಂಡು ಬೇಯಿಸಿಟ್ಟಿದ್ರೆ ಜಾಸ್ತಿ ಇದಾಗಬೇಕು ಅಂತಿಲ್ಲ. ಹಾಕ್ತೀರಾ? ಓಕೆ, ಇದು ಒಂದು ಆಗಿದೆ ಅನಿಸುತ್ತೆ ಬೇಗ. ಆಗಿದೆಯಲ್ಲ? ಓಕೆ, ಅದೇ ಸೇಮ್ ವಡೆ ಥರನೇ, ಅಂದರೆ ಸಬ್ಬಕ್ಕಿ ಜಾಸ್ತಿ ಬರುತ್ತಲ್ಲ? ಅದೇ ಸಬ್ಬಕ್ಕಿ ಪ್ಲಸ್ ಆಲೂಗಡ್ಡೆ ಇರುತ್ತಲ್ಲ? ಹಾಂ, ಆಲೂಗಡ್ಡೆ ಇರುತ್ತಲ್ಲ, ಅದೇ ಟೇಸ್ಟ್ ಹೇಗೆ ಬರುತ್ತೆ? ನೀವೆಲ್ಲ ಟ್ರೈ ಮಾಡಿ. ಚೆನ್ನಾಗಿದೆ ಅನಿಸುತ್ತೆ. ಹೌದು, ನಮ್ಗೆ ಇಷ್ಟ ಇದೆ. ಹೌದಾ? ಹೌದು, ಇದು ಚೆನ್ನಾಗಿದ್ರೆ ಮಾತ್ರ ಮಾಡೋದಲ್ಲ? ಅದೇ ಈ ಥರ ಮೆರೂನ್ ಕಲರ್ ಆಗಬೇಕು. ಓಕೆ, ಆಗ್ತಾ ಬರ್ತಾ ಇದೆ. ಆಗ್ತಾ ಬಂತುಂಟಲ್ಲ? ಅದು ನಾವು ಸಬ್ಬಕ್ಕಿ ಹಸಿ ಹಾಕಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಾಕೊಳ್ಳೋದಲ್ಲ. ಇದು ಚೆನ್ನಾಗಿರುತ್ತೆ. ಇದು ನಾರ್ಮಲ್ ಆಗಿ ನಾವೀಗ ಚಟ್ನಿ ಜೊತೆ ಎಲ್ಲ ಆ ಥರ ತಿನ್ಬೋದಾ? ಟೊಮೆಟೊ ಸಾಸ್. ಹಾಂ, ಟೊಮೆಟೊ ಸಾಸ್ ಈ ಥರ ಸ್ನ್ಯಾಕ್ಸ್ ಥರ ತಿನ್ಬೋದು. ಸಾಗು ಈ ಥರ ಎಲ್ಲ ಮಾಡಿದ್ರೆ ಅದಕ್ಕೂ ತಿನ್ಬೋದಲ್ಲ? ಚಟ್ನಿ ಜೊತೆಗೆ ಕೊಬ್ಬರಿ ತೆಂಗಿನಕಾಯಿ ಚಟ್ನಿ ಇರುತ್ತಲ್ಲ? ಹಾಂ, ಅದಕ್ಕೂ ತಿನ್ಬೋದಲ್ಲ ಅದು. ಓಕೆ, ಇವಾಗ ಆಗಿದೆ. ಆಗಿತ್ತಲ್ಲ? ಓಕೆ, ಸಬ್ಬಕ್ಕಿ ವಡೆ ರೆಡಿ ಆಗ್ತಾ ಉಂಟಲ್ಲ. ಸ್ವಲ್ಪ ಅಕ್ಕಿ ಕೂಡ ಇದರ ಜೊತೆ ಬೆರೆಸಿದಿರಲ್ಲ ನೀವು? ಹೌದು, ಅದು ಕ್ರಿಸ್ಪಿಯಾಗಿರ್ಬೇಕಲ್ಲ. ಹಾಂ, ಫಸ್ಟ್ ಮಾಡುವಾಗ ಅಕ್ಕಿ ಹಾಕಬೇಕಾ ಏನು ಅಂತ ಹೇಗೆ ಐಡಿಯಾ ಬಂತು ನಿಮಗೆ? ಹೇಗೋ ಒಂದು ವಡೆ ಅಂತ ಹೇಳುವಾಗ ಒಂದು ವಡೆ ಅಂತ ಹೇಳಿದ್ರೆ ಮಾಡಲೇಬೇಕಲ್ಲ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡು. ಓಕೆ, ಓಕೆ, ಆಫ್ ಮಾಡಲಲ್ಲ? ಓಕೆ, ಈಗ ಸರ್ವ್ ಮಾಡುವುದಲ್ಲ? ಓಕೆ,
ಸಬ್ಬಕ್ಕಿ ವಡ ರೆಡಿ ಆಗಿದೆ. ರೆಡಿ ಆಗಿದೆಲ್ಲ. ಓಕೆ, ನಿಮ್ಮ ಕೈ ರುಚಿ ನೀವು ಸ್ಟಾರ್ಟ್ ಇದರ ಜನಕ್ಕೆ ಯಾರು ಅಂತ ಹೇಳಿದರೆ ನೀವೆಲ್ಲ ರಾಧವರಲ್ಲ, ಸಬ್ಬಕ್ಕಿ ವಡೆಯ ಜನಕ್ಕೆ ರಾಧವರು. ಸ್ಪೆಷಲಾಗಿ ಒಂಥರ ನಾರ್ಮಲ್ ವಡ ನಾವು ಹೇಗೆ ಅಕ್ಕಿ ವಡ ಮಾಡ್ತೇವೆ ಅದಕ್ಕಿಂತ ಸಬ್ಬಕ್ಕಿ ಹಾಕಿ ವಡ ಮಾಡಿದ್ರು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ತೀವಿ. ಇದರ ಜೊತೆ ಸಾಸ್ ಹಾಕಿ ತಿನ್ಬೇಕಲ್ಲ. ಚಟ್ನಿ ಚಟ್ನಿ ಯಾವ್ದು ಬೇಕು, ಪುದೀನ ಚಟ್ನಿ, ತೆಂಗಿನಕಾಯಿ ಚಟ್ನಿ, ಮತ್ತು ನಾನು ನೀವಾಗಿ ಸ್ಪೆಷಲಾಗಿ ಸಾಸ್ ತಂದಿದ್ದೀವಿ. ಓಕೆ, ಈಸಿ ಆಗಲಿ ಅಂತೇಳಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ರಾಧಾ ಅವರು ಸಬ್ಬಕ್ಕಿಯ ವಡ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದರ ಜೊತೆ ಕೂಡ ಸಾಸ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿ ಬರುತ್ತೆ ಸಾಸ್ ಜೊತೆ ಸಬ್ಬಕ್ಕಿ ವಡ ಅಂತ ಹೇಳಿದರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಸಾಬಕ್ಕಿ ವಡೆ ತಯಾರಿಸುವ ವಿಧಾನ. ಮೊದಲು ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ನೆನೆಸಿದ ಸಾಬಕ್ಕಿ, ಹೆಚ್ಚಿದ ಈರುಳ್ಳಿ, ಕಾರ್ನ್ಫ್ಲೋರ್ 1 ಚಮಚದಷ್ಟು, ಅಕ್ಕಿ ಹಿಟ್ಟು 2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲವನ್ನು ಚೆನ್ನಾಗಿ ಬೆರೆಸಿಕೊಂಡು ಹೆಚ್ಚಿದ ಹಸಿಮೆಣಸು, ಅರುಣ ಜೀರಿಗೆ ಪುಡಿ, ಕರಿಮೆಣಸಿನ ಪುಡಿ, ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಂಡು 5 ನಿಮಿಷ ನೆನೆಯಲು ಇಡಿ. ಆನಂತರ ವಡೆ ರೀತಿ ತಟ್ಟಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಸಾಬಕ್ಕಿ ವಡೆ ಸವಿಯಲು ಸಿದ್ಧ. ಸಬ್ಬಕ್ಕಿ ವಡ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಸಖತ್ತಾಗಿರುತ್ತೆ. ಇದೆಲ್ಲ ಒಂದು ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ಒಂದು ಟೀ ಜೊತೆ ಎಲ್ಲ ಈ ಥರ ವಡ ಸಿಕ್ಕಿದ್ರೆ ಹೋಗ್ತಾ ಇರೋದು ಗೊತ್ತೇ ಆಗಲ್ಲ. ನಾನು ಇದನ್ನು ಫುಲ್ ತಿನ್ನೋಕೆ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅಡೋ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾರ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಸ್ ಟೋಸ್ಟ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ ಅವರ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ರಾಧಾ ಅವರು ಆವಾಗಲೇ ವಡ ಏನು ಸಬ್ಬಕ್ಕಿಯ ವಡ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಡಿಶ್ ಹೇಳ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಕೇಳುವ. ಮ್ಯಾಮ್, ಈಗ ಕಡಲೆ ಮಂಚೂರಿಯನ್ ಮಾಡ್ತೀನಿ. ಕಡಲೆ ಮಂಚೂರಿ ಅಲ್ಲ, ಏನು ಗೋಬಿ ಮಂಚೂರಿ ಆ ಥರ ಮಂಚೂರಿ ಅದೇ ಥರ ಕಡಲೆ ಮಂಚೂರಿ ಮಾಡ್ತಿದ್ದಾರಲ್ಲ. ಓಕೆ, ಈಗ ಕಡಲೆ ಮಂಚೂರಿಗೆ ಎಂತ ಬೇಕು ಫಸ್ಟಿಗೆ? ಕಡಲೆ ಮಂಚೂರಿಗೆ ಫಸ್ಟ್ ಕಡಲೆ ಬೇಕು, ಒಂದು ಚೆನ್ನಾಗಿ ನೆನೆಸಿಡಬೇಕು. ಓಕೆ, ಮತ್ತೆ ಒಂದು ವಿಜಲ್ ಕುಕ್ ಆಗಿರಬೇಕು. ನೀವೀಗ ಅದನ್ನು ನೆನೆಸಿಟ್ಟು ಕುಕ್ಕಾಗಿ ರೆಡಿ ಮಾಡಿ ತಂದಿದ್ದೀರಲ್ಲ? ತಂದಿದ್ದೀನಿ. ಓಕೆ, ಸೊ ಇವಾಗ ಮೊದಲಿಗೆ ನಾವು ಕಡಲೆ ಹಾಕೋಣ ಒಂದು ಬೌಲಲ್ಲಿ. ಕಡಲೆ ಮಂಚೂರಿ ಈ ಥರ ಎಲ್ಲ ಆಲ್ರೆಡಿ ಇರುತ್ತಾ ಫುಡ್, ಅಥವಾ ಇದು ಕೂಡ ನೀವು ಟ್ರೈ ಮಾಡಿದ್ದ? ಇಲ್ಲ, ನಾನೇ ಟ್ರೈ ಮಾಡಿದ್ದು. ಇದು ನೀವು ಟ್ರೈ ಮಾಡಿದ್ದಾ? ಓಕೆ. ಹಾಗೆ ಮಹಿಳೆಯರು ಮನೆಯಲ್ಲಿ ಇದ್ರೆ ಹಾಗೆಲ್ಲ ಅಡಿಗೆಯಲ್ಲಿ ಬೇರೆ ಬೇರೆ ಟ್ರೈ ಮಾಡ್ತಾ ಇರ್ತಾರಲ್ಲ. ಅಕ್ಕಿ ಹಿಟ್ಟು. ಓಕೆ, ಅಕ್ಕಿ ಹಿಟ್ಟ ಒಂದೂವರೆ ಸ್ಪೂನ್ 2 ಸ್ಪೂನು. ಓಕೆ, ಇದಕ್ಕೂ ಅಕ್ಕಿ ಹಿಟ್ಟು ಇದು ಅಲ್ಲ? ಕಾರ್ನ್ಫ್ಲವರ್ ಓಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲಾ? ಹೌದು. ಓಕೆ, ಅಂದರೆ ಆಯಿಲ್ ಯಾಕೆ ಅಂದರೆ ಈಗ ನೀರು ಬೇಡ ಅಂತಿಲ್ಲ? ಅಲ್ಲ, ಹಾಗಲ್ಲ, ಇದನ್ನ ಸ್ವಲ್ಪ ಚೆನ್ನಾಗಿ ಇದು ಸಾಕ ಹೀರ್ಕೊಳ್ಳಿ ಅಂತ ಹೇಳಿಬಿಟ್ಟು ಉಪ್ಪು ಎಲ್ಲ. ಹಾಗೆ ಸಾಕು ಸಾಕು. ಆಯಿಲ್ ಹಾಕಿದ್ರೆ ಸ್ವಲ್ಪ ನಾವು ಎಣ್ಣೆಲಿ ಕರಿತೀವಲ್ಲ, ಕ್ರಿಸ್ಪಿಯಾಗಿ ಬರಲಿ ಅಂತ, ಉಡಿ ಉಡಿಯಾಗಿ ಬರಲಿ ಅಂತ. ಉಡಿ ಉಡಿ, ಓಕೆ. ಒಂಥರ ಚೆನ್ನಾಗಿ ಬರುತ್ತೆ ಅಂತ ಅನ್ಸಲ್ಲ? ಹೌದು. ಗೋಬಿ ಮಂಚೂರಿ ಅಂತ ಆ ಹೆಸರು ಕೇಳಿದಾಗಲೇ ನಾರ್ಮಲ್ ಆಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದಲ್ಲ? ಓಕೆ, ಇವಾಗ ಇದು ಮಿಕ್ಸ್ ಆಗಿದೆ. ಓಕೆ, ಚೆನ್ನಾಗಿ ಒಂದು 5 ನಿಮಿಷ ಬಿಟ್ಬಿಟ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಈಗಾಗಲೇ ನೆಕ್ಸ್ಟ್ ನಮ್ಮದು ಎಣ್ಣೆ ಬಿಸಿ ಮಾಡಬೇಕಲ್ಲ? ಆಲ್ರೆಡಿ ನಾವು ಎಣ್ಣೆ ಆಗೋದಿದ್ದೆ ಅದನ್ನೇ ಯೂಸ್ ಮಾಡ್ತಿದ್ವಲ್ಲ? ಓಕೆ ಓಕೆ. ಓಕೆ, ಇದರ ನಡುವಲ್ಲಿ ಬೇರೆ ಏನಾದರೂ ಮಾಡ್ಲಿಕ್ಕೆ ಉಂಟಾ ನೆಕ್ಸ್ಟ್? ಇಲ್ಲ. ಹಾಂ, ಇದನ್ನು ಈಗ ಆಯಿಲ್ಗೆ ಹಾಕ್ತದಲ್ಲ? ಓಕೆ, ಹೇಳಿ ಮ್ಯಾಮ್, ಈ ಥರದ ನೀವು ಈ ಅಡಿಗೆಯಲ್ಲಿ ಬೇರೆ ಬೇರೆ ರೀತಿ ಟ್ರೈ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಅಂದರೆ ಮನೇಲಿ ಫ್ರೀ ಟೈಮ್ ಇದ್ದಾಗ ಮಾಡಿದ್ದನ್ನೇ ಮಕ್ಕಳು ಸ್ವಲ್ಪ ಬೇಡ ಅಂತ ಏನಾದರೂ ಒಂದು ಚೇಂಜಸ್ ಇರಲಿ ಅಮ್ಮ ಅಂತ ಕೇಳ್ತಾರೆ, ಆಗ ಮಾಡಿಕೊಡ್ತೀನಿ. ಮಕ್ಕಳಿಗೆಲ್ಲ ಈ ಥರ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಮಾಡ್ತೀರಲ್ಲ? ಓಕೆ, ಅದು ಹೇಗಾಗಿದೆ ಅಂತ ಹೇಳಿದರೆ ಈಗ ನಾರ್ಮಲಿ ಈಗ ಜಾತ್ರೆಯಲ್ಲೆಲ್ಲ ಸಿಗುತ್ತಲ್ಲ ನೋಡಿ, ಸಕ್ಕರೆ ಮಿಠಾಯಿ ಈ ಥರ, ಅದೆಲ್ಲ ಹೀಗೆ ಇದೇ ಥರ ಮಾಡೋದು ಅಂತಲ್ಲ? ಹೌದು. ಅದಕ್ಕೆ ಸಕ್ಕರೆ ಜಾಸ್ತಿ ಹಾಕಿದ್ರೆ, ಸಕ್ಕರೆ ಹೊಡಿ ಹಾಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಮೇಲೆ ಸಕ್ಕರೆ ಪಾಕದಲ್ಲಿ ನೆನೆಸ್ಬಿಡ್ತಾರೆ. ಸಕ್ಕರೆ ಮಿಠಾಯಿ ಕೂಡ ಕಡಲೆನೇ ಹಾಕ್ತದೆ? ಹೌದು.
ಎಣ್ಣೆ ಬಿಸಿ ಆಗಿದೆಲ್ಲ? ಎಣ್ಣೆ ಬಿಸಿ ಆಗಿದೆ. ಹೌದು. ನಾನು ಕೈಯಲ್ಲಿ ಇವಾಗ ಕೈಯಲ್ಲಿ ಹಾಕ್ತಿದ್ರಲ್ಲ? ತಗೊಂಡು ಓಕೆ. ಹಾಕ್ತೀನಿ. ಹಾಂ. ಅಂದರೆ ಬರೀ ಕಡಲೆ ಮಾತ್ರ ಹೌದು. ಬೀಳಬೇಕಂತಲ್ಲ? ಓಕೆ, ಹಾಕಿ. ಬಿಸಿ ಆಗಿದೆಲ್ಲ? ಬಿಸಿಯಾಗಿದೆ. ಓಕೆ. ಅದೆಲ್ಲ ಸಪ್ರೇಟ್ ಹೋಗುತ್ತಲ್ಲ? ಹೌದು. ಎಣ್ಣೆಯಲ್ಲಿ ಬಿಟ್ಟು ಆ ಥರ ಕಡಲೆ ಹಿಟ್ಟೆಲ್ಲ ಬಿಡುತ್ತಾ? ಆ ಥರ ಸ್ವಲ್ಪ ಬಿಡುತ್ತಲ್ಲ? ಸ್ವಲ್ಪ ಬಿಡುತ್ತೆ. ಅಂದರೆ ಇದು ಟೇಸ್ಟ್ ಬರಲಿ ಅಂತ ಹೇಳಿಬಿಟ್ಟು. ಹಾಂ ಹಾಂ ಹಾಂ. ಮೇಲಿಂದ ಸ್ವಲ್ಪ ಕೋಟಿಂಗ್ ಥರ ಇರಲಿ. ಕೋಟಿಂಗ್ ಥರ ಇರಲಿ ಅಂತ. ಓಕೆ. ಇದು ಚೆನ್ನಾಗಿ ಅರ್ಧ ಗಂಟೆ ನೆನೆಸಿಟ್ರೆ ಸರಿಗೆ ಇದಾಗಿರುತ್ತೆ. ಹೌದು. ಹಾಂ, ಈಗ ಕೋಟಿಂಗ್ ಕ್ಲಿಯರ್ ಆಗಿ ಅದಕ್ಕೆ ಫುಲ್ ಆಗಿರ್ತದಲ್ಲ? ಅರ್ಜೆಂಟಿಗೆ ಮಾಡಿದರೆ ಸ್ವಲ್ಪ ಜಾಸ್ತಿ ಆಯಿಲೆಲ್ಲ ಹೋಗುತ್ತೆ. ಆಯಿಲೆಲ್ಲ ಹೋಗುತ್ತೆ. ಹೌದು. ಸಾಕಾ? ಇದು ಸಾಕು, ತೆಗಿಯುವ ಇದು ಒಂದು 5 ನಿಮಿಷದಲ್ಲಿ. ಓಕೆ. ಕರೆಕ್ಟಾಗಿ ಆಯಿಲ್ ಹಾಕಿ ಒಂದು ಅರ್ಧ ಗಂಟೆ ಇಟ್ಟರೆ ಫುಲ್ಲು ಇದಾಗಿರುತ್ತಲ್ಲ? ಕೋಟಿಂಗ್ ಆಗಿರುತ್ತೆ ಅದು. ಹೌದು. ಇಲ್ಲಾಂದರೆ ಈಗೂ ನಡೀತದಲ್ಲ? ಹಾಂ, ಈಗಂದರೆ ಬೇಕು ಅಂತ ಹೇಳಿದ್ರೆ ಕಲರ್ಸ್ ಬರುತ್ತಲ್ಲ, ಕಲರ್ ಪುಡಿ ಥರ. ಹಾಂ, ಅದಕ್ಕೆ ಕಲರ್ ಬೇಕು ಅಂತ ಹೇಳಿದ್ರೆ ಹಾಕ್ಬೋದು. ಆ ಥರನೂ ಮಾಡ್ಕೋಬೋದು. ಓಕೆ. ಇದು ಆಫ್ ಮಾಡಲಾ? ಹಾಂ, ಆಫ್ ಮಾಡಿ. ಇವಾಗ ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಹಾಂ, ಆಯಿಲ್ ಹಾಕ್ಬಿಟ್ಟು ಎಣ್ಣೆ ಇದೆಲ್ಲ ಒಗ್ಗರಣೆ ಕೊಟ್ಕೋಬೇಕು ಸ್ವಲ್ಪ. ಓಕೆ. ಹಾಗಾದರೆ ನಿಮಗೆ ಕಡಾಯಿ ಬೇಕಲ್ಲ? ಕಡಾಯಿ ಬೇಕು, ಹೌದು. ಓಕೆ. ನಾವು ಆದರೆ ಇದನ್ನು ಸೈಡ್ ಇಟ್ಟು ಇದನ್ನು ಸೈಡ್ ಇಟ್ಟು ಒಂದೇ ಒಲೆಯಲ್ಲಿ ಮಾಡುವಂತಲ್ಲ? ಎರಡೆರಡು ಒಲೆ ಬೇಡ ಅಂತ. ಅದಕ್ಕೆ ಆಯಿಲ್ ಹಾಕ್ಬೇಕಾ? ಸ್ವಲ್ಪ ಆಯಿಲ್ ಹಾಕೋಣ. ಓಕೆ. ಓಕೆ. ಎಣ್ಣೆ ಕಾದಿದೆ. Okay. ಇವಾಗ ಈರುಳ್ಳಿ ಹಾಕೋಣ. ಓಕೆ. ಸ್ವಲ್ಪ ಕರಿಬೇವು. ಹಾಂ. ಜೀರಿಗೆ ಇದೆಯಾ? ಜೀರಿಗೆ ಪುಡಿ ಬೇಕು. ಹಾಂ, ನೆಕ್ಸ್ಟ್ ಜೀರಿಗೆ ಅಲ್ಲ? ಜೀರಿಗೆ. ನಾವು ಇಡೀ ಜೀರಿಗೆ ಹಾಕ್ಬೋದಲ್ಲ? ಹಾಂ, ಇಡೀ ಜೀರಿಗೆ ಆದ್ರೆ ಹಾಕ್ಬೋದು, ಪುಡಿ ಆದ್ರೆ ಹಾಕ್ಬೋದು. ಇಡೀ ಆದರೂ ಹಾಕ್ಬೋದು. ಸಾಕು. ಸಾಕಾ? ಹಾಂ. ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್, ಕರಿಮೆಣಸಿನ ಹುಡಿ ಅಲ್ಲ? ಓಕೆ. ಇದು ಸ್ವಲ್ಪ ಖಾರ ಇರಲಿ ಅಂತ? ಹೌದು. ಸಾಕಾ? ಸಾಕು. ಸ್ವಲ್ಪ ನಾವು ಸ್ವಲ್ಪ ಕಾಯಿ ಮೆಣಸು. ಓಕೆ. ನಿಮಗೆ ಕರಿಮೆಣಸಿದ್ದು ನಂಬಿಕೆ ಇಲ್ಲದಿದ್ದರೆ ಸ್ವಲ್ಪ ಕಾಯಿ ಮೆಣಸು ಅಲ್ಲ, ಹಾಕಿ ಅಲ್ಲ, ಆ ಹಾಗಲ್ಲ. ಥರ ಇರುವಂಥದ್ದು. ಖಾರ ಜಾಸ್ತಿ ಇರಲಿ ಅಂತ. ಓಕೆ, ತಗೊಳ್ಳಿ. ಇದು ತಗೊಳ್ಳಿ. ಸ್ಲೋ ಇಡಲಾ? ಹಾಂ, ಮೀಡಿಯಮ್ ಸ್ಲೋ. ಇವಾಗ ಬೆಳ್ಳುಳ್ಳಿ ಹಾಕುವ. ಬೆಳ್ಳುಳ್ಳಿ. ಓಕೆ. ಫ್ಲೇವರ್ಗೆ ಮಾತ್ರ ಇದು. ಹಾಂ, ನೆಕ್ಸ್ಟ್ ರುಬ್ಲಿಕ್ಕೆ ಬೇಕು. ಓಕೆ. ಸ್ವಲ್ಪ ವಿನಿಗರ್ ಹಾಕೊಳ್ಳೋಣ. ವಿನಿಗರನಾ? ವಿನಿಗರ್. ಓಕೆ. ಸ್ವಲ್ಪ ಟೊಮೆಟೊ ಸಾಸ್. ಟೊಮೆಟೊ ಸಾಸ್ ಅಲ್ಲ? ಟೊಮೆಟೊ ಸಾಸ್ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತಲ್ಲ? ಗೋಬಿ ಅಂತ ಬಂದಾಗ ಟೊಮೆಟೊ ಸಾಸ್ ಎಲ್ಲ ಬೇಕಿದೆ ಸರ್. ಓಕೆ. ಸ್ವಲ್ಪ ಗ್ರೀನ್ ಪೀಸ್ನ ಸ್ವಲ್ಪ ಹಾಕೊಳ್ಳುವ. ಸ್ವಲ್ಪ ನೀವು ರುಬ್ಲಿಕ್ಕೆ. ಆಲ್ರೆಡಿ ಬೇಯಿಸಿ ತಂದಿರಲ್ಲ? ತಂದಿದ್ದು. ಹಾಂ. ರುಬ್ಲಿಕ್ಕೂ ಸ್ವಲ್ಪ ಬೇಕಾ? ರುಬ್ಲಿಕ್ಕೂ ಸ್ವಲ್ಪ ಬೇಕು. ಅದರ ಮೇಲೆ ಅರ್ಧ ಇದಕ್ಕೆ ಹಾಕಿ. ಹೌದು. ಮಸಾಲೆಗೆ ಇರಲಿ ಅಂತ. ಹೌದು. ಓಕೆ. ಇವಾಗ ಸ್ವಲ್ಪ ಗೋಬಿದು ಘಮ ಹೊಡಿತಾ ಉಂಟಲ್ಲ? ಹೌದು. ಓಕೆ. ಇದು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಬೇಯ್ತಾ ಇರಲಿ. ಓಕೆ. ಮತ್ತೆ ಹಾಗಾದ್ರೆ ನಾವು ಇನ್ನೊಂದು ಕೆಲಸ ಒಂದು, ಕೊಡ್ತಾ ಇದ್ದೀವಿ ಈಗ. ನೆಕ್ಸ್ಟ್ ಮಿಕ್ಸಿ ರುಬ್ಬೇಕು. ಮಿಕ್ಸಿಯಾ? ಮಿಕ್ಸಿಯಲ್ಲಿ ಓಕೆ. ಸ್ವಲ್ಪ ಗ್ರೀನ್ ಕಡಲೆ ಹಾಕ್ಬಿಟ್ಟು. ಓಕೆ. ನಾವು ಮಿಕ್ಸರ್ ರೆಡಿಯಾಗಿದೆ. ಗ್ರೀನ್ ಕಡಲೆ ಹಾಕಿ ನೆಕ್ಸ್ಟು ಗ್ರೀನ್ ಕಡಲೆ ಹಾಕ್ಬಿಟ್ಟು ಸ್ವಲ್ಪ ಶುಂಠಿ, ಹ್ಞೂ, ಬೆಳ್ಳುಳ್ಳಿ ಓಕೆ, ಮತ್ತು ಕಾಯಿ ಮೆಣಸು ಓಕೆ, ಇಷ್ಟನ್ನು ರುಬ್ಕೋಬೇಕು. ಓಕೆ. ಇದು ಪೇಸ್ಟ್ ಮಾಡ್ಕೊಳ್ಳೋದಲ್ಲ? ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಒಂದು ಜಾರಿಗೆ ಹಾಕಿಬಿಟ್ಟು ರುಬ್ಬೇಕು. ಇದಕ್ಕೆ ನೀರೇನು ಹಾಕ್ಲಿಕ್ಕಿಲ್ಲ? ಇಲ್ಲ ಇಲ್ಲ, ಡ್ರೈಯಾ? ಡ್ರೈ. ಓಕೆ. ಸಾಕಾ? ಶುಂಠಿ ಲಾಸ್ಟಿಗೆ ಹಾಕಿದ ಕಾರಣ ಲಾಸ್ಟಿಗೆ
ಪಟ ಪಟ ಅಂತ ಸೌಂಡ್ ಬರ್ತಾ ಉಂಟು. ಸೌಂಡ್ ಬರುತ್ತೆ. ಸಾಕಲ್ಲ? ಓಕೆ. ಅಂದರೆ ಜಾಸ್ತಿ ಪುಡಿ ಹಾಕಬೇಕು ಅಂತ ಇಲ್ಲಲ್ಲ? ಹಾಂ ಹಾಂ. ಓಕೆ, ಇವಾಗ ರುಬ್ಬಿದಾಗಿದೆ. ಇವಾಗ ಹಾಕ್ತೀನಿ ಇದರಲ್ಲಿ. ಓಕೆ. ಇದರದ್ದು ಹಸಿ ಫ್ಲೇವರ್ ಹಾಗೆ ಬರ್ತಾ ಉಂಟಲ್ಲ? ಫ್ಲೇವರ್ ಸ್ವಲ್ಪ ಹೋಗಲಿಕ್ಕೆ ಸ್ವಲ್ಪ ಫ್ರೈ ಸ್ವಲ್ಪ ಫ್ರೈ ಆಗಲಿ. ಓಕೆ. ಜಾಸ್ತಿ ಇಲ್ಲ? ಹಾಂ. ಆಯಿಲ್ ಅಷ್ಟೇ ಸಾಕಲ್ಲ? ಹಾಂ, ಸಾಕು ಇಷ್ಟು. ಓಕೆ. ಮತ್ತೆ ಇವಾಗ ಕಡಲೆ ಹಾಕುವ ಇದಕ್ಕೆ. ಈಗ ಫೈನಲ್ ಅಲ್ಲ? ಫೈನಲ್. ಓಕೆ. ಕಡಲೆ ಮಂಚೂರಿ ಅಂತೂ ರೆಡಿ ಆಗ್ತಾ ಬಂತಲ್ಲ? ಹೌದು. ಬೇಕಿದ್ರೆ ಸ್ವಲ್ಪ ಸಾಸ್ ಜಾಸ್ತಿ ಹಾಕೋಬಹುದು. ಸಾಸ್ ಜಾಸ್ತಿ ಹಾಕ್ತೀವಲ್ಲ, ಟೊಮ್ಯಾಟೊ ಸಾಸ್ ಅಲ್ಲ? ತಿನ್ನುವಾಗ ಹಾಂ, ಸಾಸ್ ಜಾಸ್ತಿ ಹಾಕೋಬಹುದು. ಓಕೆ. ಮೇಲ್ಗಡೆ. ಹಾಂ. ಓಕೆ. ಮಂಚೂರಿ ಇದಕ್ಕೆಲ್ಲ ಸಾಸ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತಲ್ಲ? ಹೌದು. ಓಕೆ, ಇದು ರೆಡಿ ಆಗಿದೆ. ಆಲ್ಮೋಸ್ಟ್ ರೆಡಿ ಆಗಿಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ತೀವಿ. ರೆಡಿ. ಓಕೆ, ಆಫ್ ಮಾಡಲಾ? ರೆಡಿ ಆಗಿದೆ. ಓಕೆ. ಇವಾಗ ನಾನು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡೋದಲ್ಲ? ಓಕೆ. ನಾನಂತೂ ಕಾಯ್ತಾ ಇದ್ದೇನೆ ಕಡಲೆ ಮಂಚೂರಿ ತಿನ್ನೋಕ್ಕೆ. ಸಾಕಾಗಿರುತ್ತೆ ಅಂತ ಅನಿಸ್ತು. ಈ ಥರ ಕಡಲೆಯಲ್ಲಿ ಮಂಚೂರಿ ಮಾಡಿದರೆ ಸಾಕಾಗಿರುತ್ತಲ್ಲ? ಡಿಫ್ರೆಂಟ್ ಆಗಿರುತ್ತೆ. ಹೌದು. ಇದು ಕೂಡ ನೀವೇ ಮಾಡಿದ್ದೀರಿ ಅಂತ ಹೇಳಿದ್ದು. ಹೌದು. ಮನೆಯಲ್ಲೆಲ್ಲ ಚೆನ್ನಾಗಿ ಬಂದಿದೆ? ಚೆನ್ನಾಗಿ ಬಂದಿದೆ. ಹೌದು. ಆದರೆ ನಿಮಗೆ ಹೇಗೆ ಟೇಸ್ಟ್ ಇರುತ್ತೋ ನೋಡಬೇಕು. ಓಕೆ. ಇದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಸಾಸ್. ಕಡಲೆ ಮಂಚೂರಿ ರೆಡಿ ಆಗಿದೆ. ಓಕೆ. ಥ್ಯಾಂಕ್ ಯು ಮ್ಯಾಮ್. ಸಾಕಾಗಿದೆ. ಅಂದರೆ ಈಗ ನಾರ್ಮಲ್ ಗೋಬಿ ಮಂಚೂರಿ ಈ ಥರದ್ದೆಲ್ಲ ನಾವು ಚೈನೀಸ್ ಫುಡ್ ಎಲ್ಲ ತಿಂತಾ ಇರ್ತೀವಿ. ಈ ಥರ ಮನೆಯಲ್ಲಿ ಕಡಲೆ ಎಲ್ಲ ಇದ್ದರೆ ರೆಡಿ ಮಾಡಿದರೆ ಕಡಲೆ ಮಂಚೂರಿ ಅಂತೂ ಸಾಕಾಗಿ ಬರುತ್ತೆ. ಮಕ್ಕಳಿಗೆ ಎಲ್ಲರಿಗೂ ಅಂತೂ ಖುಷಿಯಾಗಿರ್ಬೋದಲ್ಲ? ಈವ್ನಿಂಗ್ ಟೈಮಲ್ಲೆಲ್ಲ ಕೂತ್ಕೊಂಡು ತಿನ್ಬೋದಲ್ಲ? ಥ್ಯಾಂಕ್ ಯು ಮ್ಯಾಮ್. ಎಸ್, ರಾಧಾ ಅವರು ಕಡಲೆ ಮಂಚೂರಿ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಕಾಯ್ತಾ ಇದ್ದೇನೆ. ಸಾಕಾಗಿ ಬಂದಿದೆ. ಘಮ ಘಮ ಅಂತ ಹೊಡಿತಾ ಉಂಟು. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಕಡಲೆ ಮಂಚೂರಿ ತಯಾರಿಸುವ ವಿಧಾನ. ಮೊದಲಿಗೆ ಬೇಯಿಸಿದ ಕಡಲೆಗೆ ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಬೆರೆಸಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಕರಿಬೇವು, ಜೀರಿಗೆ ಪುಡಿ, ಅರುಣ ಕರಿಮೆಣಸಿನ ಪುಡಿ, ಮೆಣಸಿನ ಪುಡಿ, ಬೆಳ್ಳುಳ್ಳಿ ಹಾಕಿ ಹುರಿಯಿರಿ. ಆನಂತರ ವೆನೆಗರ್, ಟೊಮ್ಯಾಟೊ ಸಾಸ್, ಹಸಿ ಬಟಾಣಿ ಹಾಕಿ ಹುರಿಯಿರಿ. ಇನ್ನೊಂದೆಡೆ ಹಸಿ ಬಟಾಣಿಗೆ ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಂಡು ಸಾಸ್ಗೆ ಸೇರಿಸಿ ಹುರಿಯಿರಿ. ಬಳಿಕ ಕರಿದಿಟ್ಟ ಕಡಲೆ ಸೇರಿಸಿ ಚೆನ್ನಾಗಿ ಬೆರೆಸಿಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ಕಡಲೆ ಮಂಚೂರಿ. ಎಸ್ ಮ್ಯಾಮ್, ನಾವೀಗ ಒಂದು ಗೋಬಿ ಕಡಲೆ ಮಂಚೂರಿ ಅಲ್ಲ, ಇನ್ನೊಂದು ವಡ, ಯಾವುದು ಸಬ್ಬಕ್ಕಿ ವಡ, ಎರಡು ಕೂಡ ಸಾಕಾಗಿದೆ. ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಬಂದಿದೆ. ಯಾವ್ದು ಫಸ್ಟಿಗೆ ಟೇಸ್ಟ್ ನೋಡುವ? ಎರಡು ಕೂಡ ನಿಮ್ಮದೇ ಫಸ್ಟ್ ಟೈಮ್ ಕೈ ರುಚಿ ಅಲ್ಲ? ಹೌದು. ಓಕೆ, ಯಾವುದು ಫಸ್ಟ್ ನೋಡುವ? ಫಸ್ಟ್ ಮಂಚೂರಿ ನೋಡುವಲ್ಲ? ಓಕೆ, ತಗೊಳ್ಳಿ. ಇದು ಕಡಲೆ ಮಂಚೂರಿ ಅಲ್ಲ? ಇದಕ್ಕೆ ಸ್ವಲ್ಪ ಸಾಸ್ ಹಾಕ್ಬಿಟ್ಟು ಬೇಕಾದ್ರೆ ಆ ಥರ ನೆನೆಸ್ಕೊಳ್ಬೋದಲ್ಲ? ಓಕೆ. ನೋಡುವ ಕಡಲೆ ಮಂಚೂರಿ ಹೇಗೆ ಬಂದಿದೆ. ಚೆನ್ನಾಗಿ ಬಂದಿದಾ? ಓಕೆ, ಚೆನ್ನಾಗಿದೆ. ನೀವು ಟೇಸ್ಟ್ ನೋಡ್ಬೇಕು, ಹೇಳಬೇಕು. ಓಕೆ. ಸಾಕಾಗಿದೆ. ಏನು ಕಡಲೆಯನ್ನು ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಇದು ಮಾಡಿದ ಕಾರಣ ಸ್ವಲ್ಪ ಕಡಲೆ ಸ್ವಲ್ಪ ಗಟ್ಟಿ ಗಟ್ಟಿ ಸಿಗ್ತಾ ಉಂಟಲ್ಲ, ಅದ್ರ ಜೊತೆ ಬಟಾಣಿ ಕೂಡ ಹಾಗೆ ಸಿಗ್ತಾ ಉಂಟು. ಸರದಾಗಿದೆ. ಮಕ್ಕಳಿಗಂತೂ ಇದೆಲ್ಲ ಇಷ್ಟ ಆಗ್ಬೋದು, ತುಂಬ ಇಷ್ಟ ಆಗೋದು. ನಾವೀಗ ಕಡಲೆಯಲ್ಲಿ ಬೇರೆ ಬೇರೆ ಪದಾರ್ಥ ಮಾಡ್ತೇವೆ, ಆದರೆ ಈ ಥರ ಸ್ಪೆಷಲ್ ಆಯ್ತು ಅಂದರೆ ಚೆನ್ನಾಗಿರುತ್ತೆ. ಇದಂತೂ ಸಾಕಾಗಿದೆ. ಇನ್ನೊಂದು ವಡ ಅಲ್ಲ, ಸಬ್ಬಕ್ಕಿಯ ವಡ. ಇದಂತೂ ಡಿಪ್ ಮಾಡಿಬಿಟ್ಟೆ ನೋಡಿ ನೋಡ್ಬೇಕಲ್ಲ? ಓಕೆ, ಹೇಗೆ ಬಂದಿದೆ? ಚೆನ್ನಾಗಿದೆ. ಓಕೆ, ಸಬ್ಬಕ್ಕಿ ಅಂತೂ ಚೆನ್ನಾಗಿ ಕಾಣ್ತಾ ಉಂಟು. ನಾನು ಅಂದ್ಕೊಂಡೆ ಇದು ಸ್ವಲ್ಪ ಸ್ಕ್ರಿಪ್ಸ್ ಇರ್ಬೋದು ಅಂತ ಅಂದ್ಕೊಂಡೆ. ಇದಾದರೆ ಸ್ವಲ್ಪ ನಾರ್ಮಲ್ ಈಗ ವಡೆ ಥರನೇ ಬಂದಿದೆಯಲ್ಲ, ಸ್ಮೂತ್ ಆಗಿರುತ್ತೆ ಇದು. ಅದರ ಜೊತೆ ಚಟ್ನಿ ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿರ್ತಲ್ಲ. ಇದು ಸಾಕಾಗಿದೆ. ಚೆನ್ನಾಗಿದೆ.
ಮೇಲಿಂದ ನಾವು ಸಬ್ಬಕ್ಕಿ ಏನಿದೆ ಅದು ಸ್ವಲ್ಪ ಕ್ರಂಚಿ ಆಗಿದೆ, ಒಳಗಡೆ ಎಲ್ಲ ಸ್ಪೈಸಿ ಆಗಿದೆ ಅಲ್ಲ, ಸಗದಾಗಿದೆ. ಎರಡು ಕೂಡ ಸಗದಾಗಿ ಬಂದಿದೆ ನಾವು. ನಿಮ್ಮ ಸ್ಪೆಷಲ್ ಅಲ್ಲ, ಎರಡು ಕೂಡ ಸಗದಾಗಿ ಬಂದಿದೆ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು ಎರಡು ಪ್ರೋಗ್ರಾಮ್? ಖುಷಿ ಆಯಿತು. ಇಲ್ಲಿ ಬಂದು ಮಾಡಿದ್ದಕ್ಕೆ ಸ್ವಲ್ಪ ಏನು ನಮ್ಮದು ಎಕ್ಸ್ಟ್ರಾ ಎನರ್ಜಿ ಅಂತ ಇಲ್ಲ, ಇದಕ್ಕೊಂದು ಸ್ವಲ್ಪ ರಾಧವರ ಅಡಿಗೆ ಅಂತ ಹೇಳ್ಬೋದು. ಹಾಗೆಲ್ಲ ಸ್ಪೆಷಲ್ ಆಗಿ ಈ ಥರ ಸ್ಪೆಷಲ್ ಮಾಡ್ತಾ ಇರಿ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ. ಇನ್ನಷ್ಟು ಅಡುಗೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ನಾವು ಏನೇ ಮಾಡಿದ್ರು ಅಡುಗೆ ಅಂತೂ ಆಯಿಲ್ ಅಂತೂ ಬೇಕೇ ಬೇಕು. ಹಾಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ರಾಧವರ ಕೈ ರುಚಿ, ಒಂದು ಸಬ್ಬಕ್ಕಿಯ ವಡ ಹಾಗೂ ಇನ್ನೊಂದು ಕಡ್ಲೆಯ ಮಂಚೂರಿ, ಎರಡು ಕೂಡ ಸಾಕತ್ತಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನಾನಂತೂ ಇದನ್ನು ಪೂರ್ತಿ ಕಾಲ್ ಮಾಡಲಿಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದೇನೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್ ಆರ್ ಡೈಲಿ ಬ್ರೆಡ್ ಆರ್ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.